ಕಂಬಳ ತುಳುನಾಡಿನ ಪ್ರತಿಷ್ಠಿತ ಕ್ರೀಡೆಗಳಲ್ಲಿ ಒಂದು. ಇಂದು ಕಂಬಳ ಕೇವಲ ಮನೋರಂಜನೆಗಷ್ಟೇ ಸೀಮಿತವಾಗದೆ ಧಾರ್ಮಿಕ ನಂಬಿಕೆಯನ್ನ ಹೊಂದಿದೆ. ಇದೀಗ ಹೆಚ್ಚಿನ ಕಂಬಳಗಳು ಧಾರ್ಮಿಕ ನಂಬಿಕೆಯಿಂದ ಪ್ರತಿಷ್ಠಿತ ಕ್ಷಣವಾಗಿ ಪರಿವರ್ತಿತವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇವೆಲ್ಲದರ ನಡುವೆ ಗ್ರಾಮೀಣ ಪ್ರದೇಶವೊಂದರಲ್ಲಿ ಸದ್ದಿಲ್ಲದೆ ಸಾಂಪ್ರದಾಯಿಕ ಕಂಬಳವೊಂದು ನಡೀತಾ ಇದೆ. ಈ ಕುರಿತಾದ ವಿಶೇಷ ವರದಿ ನೋಡ್ಕೊಂಡು ಬರೋಣ. ಕಂಬಳ ಕೇವಲ ಮನೋರಂಜನೆಗೆ ಸೀಮಿತವಾಗಿಲ್ಲ, ಇದು ಧಾರ್ಮಿಕ ನಂಬಿಕೆಯಿಂದ ಕೂಡಿದೆ. ಬಜಪೆ ಸಮೀಪದ ಪಡುಪೆರಾರ ಕಬೆತ್ತಿಗುತ್ತಿನಲ್ಲಿ ಇಂತಹ ಧಾರ್ಮಿಕ ಆಚರಣೆಯೊಂದು ನಡೀತಾ ಇದೆ. ಬಜಪೆ ಸಮೀಪದ ಪೆರಾರ ಮಾಗಣಿಯಲ್ಲಿ ಪೆರಾರ ಶ್ರೀ ಬಲವಂಡಿ ಕ್ಷೇತ್ರದ ಕಟ್ಟುಪಾಡು ನಿಯಮಗಳಿಗೆ ಒಳಪಟ್ಟು 3 ಪೊಕರೆ ಕಂಬಳಗಳು ಹಾಗೂ 1 ಬಾರಪಾಡು ಕಂಬಳ ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಕೊಳಕ್ಕೆಬೈಲು ಪೊಕರೆ ಕಂಬಳ ಮಾಗಣಿಯ ಪ್ರಥಮ ಕಂಬಳವಾಗಿದೆ. ಪರಾರಿ ಪೊಕರೆ ಕಂಬಳ ಮಾಗಣಿಯ 2ನೇ ಕಂಬಳ. ಬಳಿಕ ಕಬೆತ್ತಿಗುತ್ತು, ಬಾರಪಾಡು ಕಂಬಳ, ಮೂಡಬೆಟ್ಟು, ಗುತ್ತು ಕಾಣಿಕೆ ಕಂಬಳಗಳು ನಡೆಯುತ್ತದೆ. ಪೆರಾರ ಬಲವಂಡಿ ಕ್ಷೇತ್ರಕ್ಕೆ ಒಟ್ಟು 16 ಗುತ್ತು ಮನೆಗಳಿದ್ದು ಅದರಲ್ಲಿ ಕಬೆತ್ತಿಗುತ್ತು ಕೂಡ ಒಂದು. ಕಬೆತ್ತಿಗುತ್ತಿನಲ್ಲಿ ಕಂಬಳದ ದಿನ ಕಂಬಳದಲ್ಲಿ ಭಾಗವಹಿಸುವ ಕೋಣೆಗಳನ್ನ ದೈವಸ್ಥಾನದ ಮುಂಭಾಗಕ್ಕೆ ತಂದು ಮೊಣಕಾಲು ಊರಿ ನಮಸ್ಕರಿಸಿ ನಂತರ ಕಂಬಳದ ಗದ್ದೆಯ ಬಳಿ ತರಲಾಗುತ್ತದೆ. ಅಲ್ಲಿ ಕೋಣೆಗಳನ್ನ ಕಂಬಳಕ್ಕೆ ಸಿದ್ಧಪಡಿಸಿ ಮಂಜೊಟ್ಟಿ ಮೂಲಕ ಕಂಬಳ ಗದ್ದೆಗಳಿಗೆ ಇಳಿಸಿ 3 ಸುತ್ತು ಕೋಣೆಗಳನ್ನ ಓಡಿಸಲಾಗುತ್ತದೆ. ನಂತರ ಮಂಜೊಟ್ಟಿಯಲ್ಲಿ ಕಬೆತ್ತಿಗುತ್ತು ಮನೆತನದ ಈಗಿನ ಯಜಮಾನ ಮೋಹನ ಪೂಜಾರಿ ಹಾಗೂ ಆಗಮಿಸಿದ ಪೆರಾರ ಕ್ಷೇತ್ರಕ್ಕೆ ಒಳಪಟ್ಟಂತಹ ಎಲ್ಲ ಗುತ್ತುಗಳ ಪ್ರಮುಖರು ಸರ್ವರ ಸಮ್ಮುಖದಲ್ಲಿ ಬಾರೆ ಪಗಪ್ಪನು ಸಾಂಪ್ರದಾಯಿಕ ಕಟ್ಟಳೆ ಇದೆ. ಬಳಿಕ ಬಾಳೆಗಿಡವನ್ನ ಪೂರ್ವ ನಿಗದಿತ ವ್ಯಕ್ತಿ ಕಂಬಳ ಗದ್ದೆಯ ಮಂಜೊಟ್ಟಿಯ ವಿರುದ್ಧ ದಿಕ್ಕಿನಲ್ಲಿ ನೆಟ್ಟು ಬಳಿಕ ವಿರುದ್ಧ ದಿಕ್ಕಿನಲ್ಲಿ ಓಡಿ ಬಂದು ಮಂಜೊಟ್ಟಿ ತಲುಪಿದಲ್ಲಿಗೆ ಕಬೆತ್ತಿಗುತ್ತು ಬಾರೆಪಾಡು ಕಂಬಳ ಸಂಪನ್ನಗೊಳ್ಳುತ್ತದೆ. ಮೂಲ ಪುರುಷ ದುಗ್ಗನ ಬೈದವರು ಮಾಡಿದ ಸುಗ್ಗಿಗೆ ಬಾರೆಪಾಡು ಕಂಬಳದ ಸಂಪ್ರದಾಯ, ಇದಕ್ಕೆ ತುಂಬ ಶತಮಾನದ ಇತಿಹಾಸ ಇದೆ. ಮೊದಲಿನಿಂದಲೂ ನಡೆದುಕೊಂಡು ಬರ್ತಾ ಇದೆ. ಮೊದಲನೇ ಸಂಪ್ರದಾಯದ ಹಾಗೆ ಈಗಲೂ ಆಗ್ತಾ ಇದೆ. ಕಂಬಳದ ದಿವಸ ಬೆಳಿಗ್ಗೆ ದೇವಸ್ಥಾನದ ಎದುರು ಕೋಣಗಳನ್ನು ಮೊಣಕಾಲು ಊರಿಸಿ ಅದನ್ನು ಎದುರು ನಿಲ್ಲಿಸಿ ಮತ್ತೆ ಮಂಜಟ್ಟಿಯಲ್ಲಿ ಕೋಣವನ್ನು ಕಟ್ಟಿ 3 ಸಾಲ ಗದ್ದೆಯಲ್ಲಿ ಓಡಿಸಿ ಮತ್ತೆ ಬಾರೆ ಪಾಡುವ ಸಂಪ್ರದಾಯ ಮಾಡುತ್ತಾ ಇದ್ದೇವೆ. ಮಂಜಟ್ಟಿಯಲ್ಲಿ ದೈವದ ಪಾತ್ರಿ ಬಾಳೆಗಿಡವನ್ನು ಹಸ್ತಾಂತರಿಸಿ ಆ ಬಾಳೆಗಿಡವನ್ನು ಕಂಬಳದ ಗದ್ದೆಯ ನಡುವಲ್ಲಿ ನೆಟ್ಟು ನಂತರ ಮನೆಯಲ್ಲಿ ಬಂದು ಎಲ್ಲರಿಗೂ ಅನ್ನದಾನದ ವ್ಯವಸ್ಥೆಯನ್ನು ಇದೆ. ಯಾವುದೇ ಸ್ಪರ್ಧಾತ್ಮಕ ಕಂಬಳ ಅಲ್ಲ ಇದು ಸಾಂಪ್ರದಾಯಿಕವಾಗಿ ನೂರಾರು ವರ್ಷಗಳಿಂದ 1000 ಇತಿಹಾಸವುಳ್ಳಂಥ ಒಂದು ವ್ಯವಸ್ಥೆ. ಬಹಳ ಖುಷಿಯ ವಿಷಯ ಏನಂತ ಹೇಳಿದರೆ ಆ ಸ್ಥಳೀಯರು ಈ ಸಂಪ್ರದಾಯವನ್ನು ಈ ಕಬೆತ್ತಿಗುತ್ತು ಮನೆತನದವರು ಇನ್ನೂ ಸಹ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅದನ್ನು ನೋಡಲಿಕ್ಕೆ ವರ್ಷದಲ್ಲಿ ಒಂದು ಸರಿ ಆಗುವಂಥ ಒಂದು ವ್ಯವಸ್ಥೆನ ನೋಡಲಿಕ್ಕೆ ನಾನು ಮತ್ತು ಸ್ಥಳೀಯರ ಜೊತೆಗೂಡಿ ಅದನ್ನು ನೋಡಲಿಕ್ಕೆ ಬಂದಿದ್ದೆವು. ಈ ಸಂಪ್ರದಾಯನ ಉಳಿಸುವಂಥ ನಡೆಸುವಂಥ ಕೆಲಸ ಈ ಮನೆತನದ ಆಗ್ತಾ ಇದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ಹಲವು ಜೊತೆ ಕೋಣೆಗಳು ಈ ಕಂಬಳದಲ್ಲಿ ಭಾಗವಹಿಸ್ತಾ ಇದ್ದು ಇದೀಗ ಕೋಣೆಗಳ ಸಂಖ್ಯೆ ಕಡಿಮೆಯಾದ ಕಾರಣ ಕಂಬಳದಲ್ಲಿ ಭಾಗವಹಿಸುವ ಕೋಣೆಗಳ ಸಂಖ್ಯೆಯು ಕಡಿಮೆಯಾಗಿದೆ. ಕಬೆತ್ತಿಗುತ್ತು ಕಂಬಳ ಗದ್ದೆಯಲ್ಲಿ ಸುಗ್ಗಿ ಸಾಗವಳಿಗೆ ಬಾರೆಪಾಡು ಕಂಬಳ ಪಾತ್ರ, ಏಣಳು ಸಾಗವಳಿಗೆ ಕಾಪು ಇಡುವ ಕ್ರಮವಿದೆ. ಕಂಬಳ ಸಣ್ಣಕ್ಕಿಯ ಬೆಳೆ ಬೆಳೆದು ಪೆರಾರ ಕ್ಷೇತ್ರದ ವರ್ಷಾವಧಿ ಉತ್ಸವದ ಸಂದರ್ಭ ಬುಲೆ ಕಾಣಿಕೆ ನೀಡುವ ಸಂಪ್ರದಾಯವನ್ನ ಹಿಂದಿನಿಂದಲೂ ಮೋಹನ್ ಪೂಜಾರಿಯವರ ಕುಟುಂಬ ಬೆಳೆಸಿಕೊಂಡು ಬಂದಿದ್ದಾರೆ. ಸಂಪ್ರದಾಯಕ್ಕೆ ಚ್ಯುತಿ ಬಾರದಂತೆ ಸಂಸ್ಕೃತಿಯನ್ನ ಆಚರಿಸುವ ಮೋಹನ್ ಪೂಜಾರಿಯವರ ಕಾರ್ಯ ಅಭಿನಂದನೀಯ. ನಿಶಾಂತ್ ಕಿಲೆಂಜೂರು, ಕಿನ್ನಿಗೋಳಿ, ನಮ್ಮ ಕುಡ್ಲ ನ್ಯೂಸ್ 24/7. Hey!